ನಾವೇನು ಮಾಡಿದ್ದೀನಿ ಅವರು ಪ್ರೂಫ್ ತೋರಿಸ್ಬೇಕು. ಪ್ರೂಫ್ ತೋರಿಸಿದ್ರೆ ನಾವು ಹೇಳ್ಬೋದು ಅವರಿಗೆ ಏನಂತ ಹೇಳ್ಬೋದು. ಸುಮ್ಮನೆ ಅವ್ರ ಹಿಂದೆ ನಿಂತ್ಕೊಂಡು ಬೆದರಿಕೆ ಹಾಕಿದರೆ ಆಗ್ತಿತ್ತಾ? ಏನೆಲ್ಲ ಮಾಡ್ತಾರೆ ಅವ್ರು ಮಾಡಲಿ, ನಾನು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಏನಿಲ್ಲ, ನನಗೇನಿಲ್ಲ, ಹೆದರಿಕೆನೇ ಇಲ್ಲ. ನಾನು ಅವ್ರು ಏನಂತ ಹೇಳುತ್ತಾ ಇದ್ದಾರೆ ಅಂದರೆ, ಅವರಿಗೇನು ನೀನು ಹೇಗೆ ಇರ್ತೀಯ, ನೀನು ತುಂಬ ಜನರ ಹತ್ರ ನಿಮ್ಮ ಆಫೀಸ್ನಲ್ಲೆಲ್ಲ ಮೀಟಿಂಗ್ ಮಾಡ್ತೀಯ, ನಿಮ್ಮ ಜನಕ್ಕೆಲ್ಲ ಸೇರಿಸ್ಕೊಳ್ತೀಯ, ನೀನು ಯಾರ್ಯಾರಿಗೋ ಇದು ಅಮೌಂಟ್ ತೆಗಿತಿದೆಯಾ, ಆ ಥರದಲ್ಲಿ ಬೆದರಿಕೆ ಹಾಕ್ತಾ ಇರೋದು. ನಾನು ಯಾರ ಹತ್ರ ಅಮೌಂಟು ತೆಗ್ದಿಲ್ಲ, ನಾನು ಯಾರ ಹತ್ರ ಇದು ಸಹ ಮಾಡಿಲ್ಲ. ನಾನು ಸಂಘ ನಡೆಸ್ತಾ ಇರೋದು. ನಾನು ಇದರಲ್ಲಿ ಏನಂದರೆ, ನಮ್ಮ ಮೆಂಬರ್ಶಿಪ್ಪಿಗೆ 250 ರೂಪಾಯಿ ಮೆಂಬರ್ಶಿಪ್ ತೊಗೊಳ್ತೀವಿ ನಾವು, ಮೆಂಬರ್ಶಿಪ್ ಚಾರ್ಜ್. ಅದನ್ನು ತೊಗೊಂಡಿದ್ದಕ್ಕೆ ಅವರು ಅದನ್ನು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀ ಈಗ ಉಡುಪಿನಲ್ಲಿ ಹೇಗೆ ಇರ್ತೀಯ, ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನೀ ಉಡುಪಿನಲ್ಲಿ ಹೇಗೆ ಇರ್ತೀಯ, ನಿನಗೆ ಯಾರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀನು ಸಂಘಟನೆಯಲ್ಲಿ ಹೇಗೆ ಹೋದೆ, ನಿನಗೆ ಯಾರು ಪವರ್ ಕೊಟ್ಟರು ಸಂಘಟನೆದು, ನೀನು ಯಾರು ಹೀಗೆ ಮಾಡಿ ತೋರಿಸ್ತಾ ಇದೆಯಾ ಅನ್ನೋದು ಅವರಿಗೆ ಒಂದು ಇದು ಕೊಲೆ ಬೆದರಿಕೆ. ಅವರು ಒಟ್ಟಿಗೆ ನಾನು ಉಡುಪಿನಲ್ಲೇ ಇರಬಾರ್ದು. ಅವರು ಫಸ್ಟಿಂದ ಒಂದೇ ಉದ್ದೇಶ, ಅವರು 5 ವರ್ಷದಿಂದ ಹಿಂದೆಯಿಂದ ಅವರದು ಒಂದೇ ಉದ್ದೇಶ. ನಾವು ಉಡುಪಿ ಮಾಡಿದ್ದಲ್ಲ, ನನಗೆ ಯಾರಂತ ನನಗೆ ಗೊತ್ತಿಲ್ಲ ಸರ್. ಅವರು ಯಾರಂತ ಅದು ಗೊತ್ತಾದ್ರೆ ಆವಾಗಲೇ ಹೋಗಿ ನಾನು ಇದು ಮಾಡ್ತಾ ಇದ್ದೆ. ಯಾರಂತ ಇಲ್ಲ. ದೂರು ನಾನಂದ್ರೆ ಈ ಊರಿನವರಲ್ಲ, ಶಿವಮೊಗ್ಗದಿಂದ ಇಲ್ಲಿ ಮದುವೆಯಾಗಿ ಬಂದು ವಾಸ ಮಾಡ್ತಾ ಇರೋದು. ಇಲ್ಲಿ ವಾಸ ಮಾಡಿ ಫಸ್ಟಿಗೆ 2005ನಲ್ಲಿ ನಾನು BJPನಲ್ಲಿ ಸೇರಿಕೊಂಡಿದ್ದೆ. BJPನಲ್ಲಿ ಸೇರಿ ಆದಷ್ಟು ನಾನು ವರ್ಕನ್ನು ಮಾಡಿ ನಾನು ಬಿಟ್ಟೆ BJP ಬಿಟ್ಟೆ. ನನ್ನಷ್ಟಿಗೆ ಸ್ವಸಹಾಯ ಸಂಘ ಇದ್ದಿದ್ದು ಮೈನಾರ್ಟಿದು ಅದು ಮತ್ತು ಇದೆಲ್ಲ ನಿಮ್ಮ ನವೋದಯ ಸಂಘ, ತ್ರಿಶಕ್ತಿ ಸಂಘ ಅದೆಲ್ಲ ಮಾಡ್ಕೊಂಡು ನಾನು ಇದ್ದೆ ಅಷ್ಟರಲ್ಲೇ. ಮತ್ತೆ ವಾಪಸ್ ನಾನು BJPಗೆ ಆಯ್ಕೆ ಆದೆ. ನಾನು ಒಂದು ಫಸ್ಟನ್ನು ಅಲ್ಲಿ ಇದು ಮಾಡಿದ್ದೇನೆ.